ಎದೆಯನ್ನು ಮೆಟ್ಟಿ ಎದೆಯನ್ನು ಬಗೆದು ಬಿಸಿ ಬಿಸಿ ನೆತ್ತಲಿಂದ ಭಾರತ ಮಾತೆ ರಕ್ತ ತಲ್ಪನವನ್ನು ನೀಡುತ್ತೇನೆ. ಹಿಂದೂ ಸ್ವರಾಜ್ಯವನ್ನೇ ಕಟ್ಟುತ್ತೇನೆ. ಜೈ ಶಿವಾನಿ, ಜೈ ಭವಾನಿ, ಜೈ ಭಾರತ, ಜೈ ಹಿಂದೂ. ಭೂತನಿಯ ಸೋದರ ಬಕಾಸುರ, ಏ ಬಕಾಸುರ, ಕೊಕ್ಕಲ ರೂಪಾಯಿ ಬಂದಿನನು ನೀನಂತಲಿಟ್ಟು ಸೊಕ್ಕನು. ಏನೇಶನ ಗುರುಗು ಮಿಂಚು ಸಿಡಿಲು ಗುಂಬದವನೆ ಇದನ ಗೋವನೆ ಮುಲಿಗೋಳ ದಂಡಿನೆ ಓ ಇದೆ. ಲೋಕದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು. ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು. ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಬಿಟ್ಟುಳುವುದನವ ಬಿಡುವುದೇ ಇಲ್ಲ, ಬಿಟ್ಟುಳುವುದನವ ಬಿಡುವುದೇ ಇಲ್ಲ. ಉಳ್ಳುವ ಯೋಗಿಯ ನೋಡಲ್ಲಿ ಉಳ್ಳುವ ಬಂದ
ಕೇಳಿಸುತ್ತಿದೆ. ಹಾಗೆ ಫುಡ್ ಪಾರ್ಟ್ನರ್ ಮ್ಯಾಕ್ಡೊನಾಲ್ಡ್ಸ್ಗೆ ರೆಡ್ ಎಫ್ ಎಂ ಹಾಗೆ ಇಲ್ಲಿರುವಂಥ ಆನ್ ಸ್ಟೇಜ್ ನಾವು. Good morning, one and all. I am Shriya Ashetti. I am a Maggie, yummy and very tasty. All the children love me to eat. But you know one thing, please do not eat so much because I am not good for health. Thank you. Have a nice day. Only Sunday is Maggie Day. 23, 24 and 25 ರೆಡಿ ಇರಿ ನಿಮ್ಮ ಮ್ಯೂಸಿಕ್ ಜೊತೆಗೆ. ಸೊ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಅನ್ನ ಈ ಒಂದು ಕ್ಯಾಟಗರಿ ಫಿನಿಶ್ ಆದ ನಂತರ ಕೊಡ್ತೀವಿ. 4 ಆನ್ ಸ್ಟೇಜ್ ನಾವು. ನಿನ್ನ ತಂದೆ ಸೂರ್ಯದೇವನಿಗೆ ಏನೆಂದು ತಿಳಿಯಲಿ, ಇಡೀ ಜಗತ್ತಿಗೆ ತಿಳಿಯಲಿ. ಭೂಲೋಕದಲ್ಲಿ ನೀನು ಯಾವ ದೃಷ್ಟಿಯನ್ನು ನೋಡುವೆಯಾ ಅವರ ಮಾಪನ ಅನುಭವಿಸುತ್ತಾರೆ. ನವಗ್ರಹದಲ್ಲಿ ನಿನ್ನ ಸ್ಥಾನ ಎತ್ತರಗಿರಲಿ. ಅಸುರರು ದೇವತೆಗಳು ನಿನ್ನನ್ನು ನೋಡಿ ಭಯಭೀತರಾಗುತ್ತಾರೆ. ಧೈರ್ಯಶಾಲಿಯಾಗು ಶನಿ, ನಿನ್ನ ಕಾರ್ಯವನ್ನು ಮುಂದುವರಿಸು. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಂಬದೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. Everything is dark for me. Every day is night for me. I want to see my parents. I want to play with my friends. I want to read my book. Is it possible? Yes. Please be kind. Donate your eyes so that people like me can see the wonderful world. आपके आंखें दुनिया देखे, आपके साथ भी आपके बाद भी. नेत्रदाना महादाना, नेत्रदाना महादाना. Thank you. ಕಿತ್ತೂರು ನಮ್ಮ ನಾಡು, ನಮ್ಮ ಅಧಿಕಾರ. ತೊಲಗಿ, ಬೇಗ ತೊಲಗಿ, ಹೋಗಿ ನಿಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಿ. ನಾನೇ ನಿಮಗೆ ಪ್ರಾಣ ಭಿಕ್ಷೆ ಹಾಕುವೆ. ಕೆಂಪು ಮೂತಿಯ ಕೋತಿಗಳೇ, ಕಿತ್ತೂರಾಣಿಯ ಬಳಿ ಕಪ್ಪ ಕೇಳಿದರೆ ನಿಮ್ಮ ನಾಲಿಗೆಯನ್ನು ಸೀಳಿ ಬಿಡುವೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. Farmer, I am studying in first standard. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ವಂದೇ ಮಾತರಂ, ವಂದೇ ಮಾತರಂ. ಜೈ ಹಿಂದ್. ನಿಮಿಷಗಳಲ್ಲಿ ಜೂನಿಯರ್ ಕ್ಯಾಟಗರಿ ಕೂಡ ಶುರು ಆಗ್ತಾ ಇದೆ. ವನ್ಯಜೀವಿ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಕೆಲವೊಂದು ಸಾರಿ ಪ್ರಾಣಿಗಳು ಕಾಡಿನಿಂದ ನಾಡಿಗೆ ಬರುತ್ತದೆ.
ಕಾರಣ ಜನರು ತಮ್ಮ ಸ್ವಾರ್ಥಕ್ಕೋಸ್ಕರ ಅರಣ್ಯ ನಾಶ ಮಾಡುವಾಗ ಅಲ್ಲಿರುವ ಜೀವಿಗಳು ವಾಸಸ್ಥಾನವನ್ನು ಹುಡುಕುತ್ತಾ ದಿಕ್ಕು ತಪ್ಪಿ ನಾಡಿಗೆ ಬರುತ್ತದೆ. ಆ ಜೀವಿಗಳನ್ನು ನಾವು ಹತ್ಯೆ ಮಾಡಿದರೆ ಮುಂದೊಂದು ದಿನ ನಮ್ಮ ಮಕ್ಕಳಿಗೆ ವನ್ಯಜೀವಿಗಳು ಈ ರೀತಿ ಇತ್ತು ಎಂಬ ಫೋಟೋ ತೋರಿಸುವ ಸಮಯ ದೂರ ಇಲ್ಲ. ನೋಡಿ, ಆ ಪ್ರಾಣಿಯನ್ನು ನೋಡಿ. ನೀರು ತುಂಬಿ ಹರಿತಾ ಇದೆ, ನೀರಿನ ಸಮಸ್ಯೆ ಇದೆ ಎಂಬ ಅರಿವು ಜನರಿಗಿಲ್ಲ. ಆದರೆ ಪ್ರಾಣಿಗಳಿಗಿರುವ ಬುದ್ಧಿ ಜನರಿಗಿಲ್ಲ. ನಾವು ಸ್ವಚ್ಛ ಭಾರತ ಮಾಡಲು ಹೊರಟಿದ್ದೆವು, ಆದರೆ ಸ್ವಚ್ಛ ಭಾರತ ನಿರ್ಮಾಣದಲ್ಲಿ ಪ್ರಾಣಿಗಳು ಕೂಡ ಕಾರ್ಯದಲ್ಲಿ ತೊಡಗಿರುತ್ತದೆ. ನಮ್ಮದು ಮನುಷ್ಯ ಜನ್ಮ, ಆದರೆ ಪ್ರಾಣಿಗಳಿಗಿರುವ ಬುದ್ಧಿ ನಮಗಿಲ್ಲ. ನಾವು ಉಸಿರಾಡಲು ಬೇಕಾಗುವ ಆಮ್ಲಜನಕ ಮರದಿಂದ ದೊರೆಯುತ್ತದೆ, ಹಾಗೆ ಪ್ರಾಣಿಗಳು ವಾಸಿಸಲು ಮರವೇ ಅಗತ್ಯ. ಹೀಗಿರುವಾಗ ಅದರ ವಿನಾಶವನ್ನು ನಾವು ಮಾತ್ರವಲ್ಲ ಹೋರಾಟ ನಡೆಸಿ ತಡೆಯುವುದು. ಪ್ರಾಣಿಗಳು ಕೂಡ ಅವರಿಗೆ ತಕ್ಕ ಪಾಠ ಕಲಿಸಿ ನಮ್ಮ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿದೆ. ಹೇಳಿ ಮಾನವರೇ, ಹಾಗಾದರೆ ವನ್ಯಜೀವಿ ಸಂರಕ್ಷಣೆ ಮಾಡುವುದು ಒಳ್ಳೆ ಕೆಲಸವಲ್ಲವೇ? ದಯಮಾಡಿ ಎಲ್ಲರೂ ನಮ್ಮ ದೇಶ, ಪರಿಸರ, ಜಲ, ವನ್ಯಜೀವಿ ಸಂರಕ್ಷಣೆ ಮಾಡಿ ಒಳ್ಳೆಯ ಕಾರ್ಯದಲ್ಲಿ ಮಹತ್ತರ ಪಾತ್ರ ವಹಿಸೋಣ. भाइयों और बहनों, आप सभी को मेरा प्रणाम। हम सब मिलके भारत को भ्रष्टाचार मुक्त बनाएंगे, स्वच्छ भारत संकल्प को पूरा करेंगे, भारत को विश्व गुरु बनाएंगे। आप अच्छे से पढ़ो लिखो और भारत माता की सेवा के लिए तैयार हो जाओ। बोलो भारत माता की। ಹಾಗೆ ನಮ್ಮ ರೆಡ್ ಎಫ್ ನ ಸ್ಟೇಷನ್ ಹೆಡ್ ಮಿಸ್ಟರ್ ಶೋಭಿತ್ ಶೆಟ್ಟಿ ಅವರನ್ನ ವೆಲ್ಕಮ್ ಮಾಡಬೇಕು, ಫ್ಲೋರಲ್ ಬೊಕೆಯನ್ನು ನೀಡೋದ್ರ ಮೂಲಕ ಅಂತ ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ತಾ ಇದ್ದೇನೆ. ಸೊ ಇವರು ಅಂಡ್ ವೆಬ್ಗ್ಯಾರ್ ಸ್ಕೂಲ್ ಮೂಲಕ ರೆಡ್ ಎಫ್ ಚಿನ್ನರ ವೇಷ ಇವತ್ತು ನಡೀತಾ ಇದೆ. ಎಲ್ಲ ಪೇರೆಂಟ್ಸ್ ಯೋಚನೆ ಮಾಡ್ತಾರೆ, ಒಳ್ಳೆ ಸ್ಕೂಲಲ್ಲಿ ನನ್ನ ಮಕ್ಕಳು ಕಲಿಬೇಕು ಅನ್ನೋಂಥದ್ದು. ಅಂಡ್ ನೆಕ್ಸ್ಟ್ ಇಯರ್ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ವೆಬ್ಗ್ಯಾರ್ ಬಗ್ಗೆ ಕೂಡ ಯೋಚನೆ ಮಾಡಿ ಅಂತ ಹೇಳ್ತಾ, ಅಂಡ್ ವೆಬ್ಗ್ಯಾರ್ ಸ್ಕೂಲ್ ಬಗ್ಗೆ ಒಂದು ಇಂಟ್ರೊಡಕ್ಷನ್, ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಅನ್ನ ನಮ್ಮ ಡಾಕ್ಟರ್ ಕುಸುಮ್ ಮ್ಯಾಮ್ ನೀಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯು ಶುಡ್ ಬಿ ಇನ್ ವೆಬ್ಗ್ಯಾರ್. ನೀವು ಯಾಕೆ ವೆಬ್ಗ್ಯಾರಲ್ಲಿ ಇರಬೇಕು ಅಂತ ಅಂದರೆ, ಇವಾಗ ರೆಡ್ ಎಫ್ ಎಮ್ನವ್ರು ನಮ್ಮ ಶಾಲೆಗೆ ಬಂದಾಗ ದೆರ್ ವೆರ್ ಸರ್ಟನ್ ಥಿಂಗ್ಸ್ ವಿಚ್ ವಿ ಲೈಕ್. ಫಸ್ಟ್ ಆಫ್ ಆಲ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ವೆಬ್ಗ್ಯಾರಲ್ಲಿ SPA, ಸ್ಪೋರ್ಟ್ಸ್ ಆ್ಯಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಒಂದು ಕ್ಯಾಟಗರಿ ಇದೆ. ಅದಕ್ಕೆ ಪ್ರತ್ಯೇಕವಾದ ಸಿಲೆಬಸ್ ಇದೆ. ಎಲ್ಲ ಮಕ್ಕಳಿಗೆ ನಾವು ಮಂಗಳೂರಲ್ಲಿ ಈವರೆಗೆ ಕೊಡ್ಲಿಕ್ಕೆ ಆಗದಿದ್ದಂಥದ್ದು ಕೆಲವು ಐಟಮ್ಸನ್ನು ಕೊಡಲಿಕ್ಕೆ ಇದ್ದೇವೆ. ಅದೇನಂತ ನಾನು ಫುಲ್ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ದಯಮಾಡಿ ನಮ್ಮ ಕ್ಯಾಂಪಸ್ಸಿಗೆ ಬಂದರೆ, ದ ಕ್ಯಾಂಪಸ್ ಇಸ್ ಒನ್ ಆಫ್ ದ ಸ್ಟೇಟ್ ಆಫ್ ಆರ್ಟ್ ಕ್ಯಾಂಪಸ್. ಅತ್ಯಂತ ಆಧುನಿಕ ಶಾಲೆ, ಎಲ್ಲ ಫೆಸಿಲಿಟಿ ಸೌಲಭ್ಯಗಳನ್ನು ಇಟ್ಟಿರುವ ಶಾಲೆ. ನೀವು ಅದನ್ನು ಒಂದು ಸಲ ಬಂದು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಸೊ ಐ ಇನ್ವೈಟ್ ಆಲ್ ದ ಪೇರೆಂಟ್ಸ್, ಆ್ಯಸ್ ಯು ಹ್ಯಾವ್ ಸಪೋರ್ಟೆಡ್ ವಿಬ್ಗ್ಯಾರ್ ರೆಡ್ ಎಫ್ ಎಮ್ ಚಿನ್ನರ ವೇಷ, I want all of you to also come and experience the Vibgyar run through the school.
ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಪೇರೆಂಟ್ಸ್, ನೀವು ಬಂದ ಕೂಡಲೇ ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಯು ಟು ಜಾಯಿನ್, ಬಟ್ ಜಸ್ಟ್ ಕಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಟ್. ಕ್ಯಾನ್ ಐ ಹ್ಯಾವ್ ಅ ಹ್ಯಾಂಡ್ಸ್ ಅಪ್ ಫಾರ್ ದ್ಯಾಟ್? ಅಟ್ ಲೀಸ್ಟ್ ಅ ಹ್ಯಾಂಡ್ಸ್ ಅಪ್. Interested. Varewad. Thank you so much. It's very, very encouraging. I thank once again to Red FM. Okay, first, Prathan Kochian. Congratulations. ಇದರಲ್ಲಿ ಪಕ್ಷಿ ಅನಂತ ಕೃಷ್ಣ ಹೋಗಿರೋದು ಗೌತಮಿ. ಕಂಗ್ರ್ಯಾಚುಲೇಷನ್ಸ್ ಗೌತಮಿ. ಸಬ್ ಜೂನಿಯರ್ ಕ್ಯಾಟಗರಿಯಲ್ಲಿ 3ನೇ ಸ್ಥಾನವನ್ನು ಪಡೆದಿರೋದು ಗೌತಮಿ. ಅದೀಗಾಗಲೇ ನಿಮಗೆ ಈ ಸ್ಟೇಜಲ್ಲಿ ಗೊತ್ತಾಗಿದೆ. ಅದಕ್ಕೋಸ್ಕರ ಯಾರಿಗೆಲ್ಲ ಪ್ರೈಸ್ ಸಿಗ್ಲಿಲ್ವೋ ಅವರು ಇದ್ರ ಬಗ್ಗೆ ಖಂಡಿತ ಒಂದು ಕ್ಷಣ ಕೂಡ ಯೋಚನೆ ಮಾಡೋ ಹಾಗೆ ಇಲ್ಲ. ಯಾಕಂದರೆ ರೆಡ್ FM ನಿಮಗೆ ಗೊತ್ತಿದೆ, ನಮ್ಮ ಟ್ಯಾಗ್ಲೈನ್ ಮಸ್ತ್ ಮಜಾ ಮಾಡಿ ಅಂತ. ಸೊ ಮಕ್ಕಳೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ, ಪೇರೆಂಟ್ಸ್ಗೂ ಕೂಡ ಸಬ್ ಜೂನಿಯರ್ ಕ್ಯಾಟಗರಿಯಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದಿರುವಂಥ ಪೇರೆಂಟ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಜೋರಾದ ಚಪ್ಪಾಳೆಯ ಮೂಲಕ ಎಲ್ರಿಗೂ ಒಂದ್ಸರಿ ಎನರ್ಜಿ ಕೊಡ್ಬೋದಾ? ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಜೂನಿಯರ್ ಕ್ಯಾಟಗರಿಯಲ್ಲಿ ಈಗ ಕಂಟಿನ್ಯೂ ಆಗ್ತಾ ಇದೆ. ನೆಕ್ಸ್ಟ್ ಕಂಟೆಸ್ಟೆಂಟ್
ವಿದರ್ಭ ಸಂಜಾತ ವಿಧಾತನಿಂದ ವಿಧಿ ಬರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಅತಲ ವಿತಲ ಸುತಲ ಮಹಾತಲ ಪಾತಾಳಗಳನ್ನು ಪಾದದಡಿಯಲ್ಲಿ ಮೆಟ್ಟಿ ನಿಂತ ಪರಾಕ್ರಮಶಾಲಿ ನಾನು. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಆ ಚತುರ್ಮುಖ ಬ್ರಹ್ಮನೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ಇಂದು ನನ್ನ ಆಶಾ ಜ್ಯೋತಿಯಿಂದ ನನಗೆ ನೆಮ್ಮದಿ ಇಲ್ಲಂತಾದರೆ ಛೇ, ಇದಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನ್ನನ್ನು ಕಾಡುತ್ತಿದೆ, ಅದಾವ ಶಕ್ತಿ ನನ್ನ ಪುತ್ರನನ್ನೇ ಶತ್ರುವನ್ನಾಗಿಸಿದೆ. ಆತನೇ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲ್ಲವೆಲ್ಲವೂ ಹರಿಯೇ.
सूरनामी ऑफिसर दे चुका है जिन पर जितना भी गौरव किया जाए कम हमारा बात ಕ್ಯಾಟಗರಿಯಲ್ಲಿ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಅನ್ನು ನಾವು ನೀಡ್ತಾ ಇದ್ದೇವೆ. ಅದನ್ನು ನಮ್ಮ ಡಾಕ್ಟರ್ ಪ್ರತಿಭಾ ಮ್ಯಾಮ್ ನೀಡಬೇಕು ಅಂತ. ಹಾಗೆ ಸಬ್ ಜೂನಿಯರ್ ಕ್ಯಾಟಗರಿಯಲ್ಲಿ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಅನ್ನ ಝೈಮ್ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬಂದು ಅದನ್ನ ಕಲೆಕ್ಟ್ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸಬ್ ಜೂನಿಯರ್ ಕ್ಯಾಟಗರಿಯ ಫಸ್ಟ್ ಪ್ರೈಸ್ ಅನ್ನ ವಿನ್ ಆಗಿರೋದು ಆಲ್ರೆಡಿ ಆಗ ಅವರು ಮೇಕಪ್ ಅನ್ನ ತೆಗಿಲಿಕ್ಕೆ ಹೋಗಿದ್ರು. ಸಬ್ ಜೂನಿಯರ್ ಕ್ಯಾಟಗರಿಯ ಚಾಂಪಿಯನ್ ತಕ್ಷಿಲ್ ಶ್ರೀಮಾ. ರಕ್ಷನ್ सिंचना कोचियान, सृजन्या निहारिका, खुशी, श्रद्धा, जानवी, ಜೂನಿಯರ್ ಕ್ಯಾಟಗರಿಯ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಅನ್ನ ಯಾರು ವಿನ್ ಆಗ್ತಾ ಇದ್ದಾರೆ ಅದನ್ನ ಹೇಳೋದಕ್ಕೂ ಮೊದಲು ಸೀನಿಯರ್ ಕ್ಯಾಟಗರಿಯಲ್ಲಿ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಅನ್ನು ನೀಡ್ತಾ ಇದ್ದೇವೆ. ಸೀನಿಯರ್ ಕ್ಯಾಟಗರಿಯಲ್ಲಿ ಕರಣ್ ಆಳ್ವಾ, अंकिता शनाई, पायल, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂವಿಲಿ ಕೂಡ ಆಕ್ಟ್ ಮಾಡಿದ್ದಾನೆ ಅಂಡ್ ಸ್ಟೇಜ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಅಂತ ಅನಿಸುತ್ತೆ ನನಗೆ. ಜಡ್ಜಸ್ ಜೋರಾದ ಚಪ್ಪಾಳೆ ನಮ್ಮ ಲಿಟಲ್ ಮಾಸ್ಟರ್ಗೆ. ಥ್ಯಾಂಕ್ ಯು ಸೋ ಮಚ್. ವೆಲ್, ಈಗ ಸೀನಿಯರ್ ಕ್ಯಾಟಗರಿಯಲ್ಲಿ ಎಲ್ಲ ಇವತ್ತು ಸಂಡೇ ಬೇರೆ ಬೇರೆ ಕೆಲಸ ಇತ್ತು, ಅದೆಲ್ಲ ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡಿದ್ದೀರಾ. ಕೆಲವರಿಗೆಲ್ಲ ನಮ್ಮ ಮೇಲೆ ಸ್ವಲ್ಪ ಕೋಪ ಇದ್ದಿರ್ಲಿಕ್ಕೂ ಸಾಕು, ಎಷ್ಟೊತ್ತು ಕಾಯಿಸ್ತೀರಾ ಅಂತ. ಬಟ್ ನಿಮ್ಮನ್ನ ವೆಯ್ಟ್ ಮಾಡಿಸೋದಕ್ಕೆ ಸಾರಿ ಅಂತ ಹೇಳ್ತಾ
ಸೀನಿಯರ್ ಕ್ಯಾಟಗರಿಯಲ್ಲಿ ಥರ್ಡ್ ಪ್ರೈಸ್ ಗೋಸ್ ಟು ಸಂಕೇತ್. ಸಂಕೇತ್ ಸ್ಟೇಜ್ ಮೇಲೆ ಬರಬೇಕು. ಕಂಗ್ರ್ಯಾಚುಲೇಷನ್ ಸಂಕೇತ್. ಅಂಡ್ ಸೀನಿಯರ್ ಕ್ಯಾಟಗರಿಯಲ್ಲಿ ಸೆಕೆಂಡ್ ಪ್ರೈಸ್ ಗೋಸ್ ಟು ರೇಖಾ ಎಜೆ. ಹಾಗೆಯೇ ಸೀನಿಯರ್ ಕ್ಯಾಟಗರಿಯ ಚಾಂಪಿಯನ್ ಯಾರು ಅನ್ನೋದನ್ನ ಅನೌನ್ಸ್ ಮಾಡೋದಕ್ಕೆ ಮುಂಚೆ ಪ್ರೈಸ್ ಅನ್ನ ಪ್ರೆಸೆಂಟ್ ಮಾಡೋದಕ್ಕೆ ಐ ರಿಕ್ವೆಸ್ಟ್ ಮಿಸ್ಟರ್ ಕಿಂಗ್ಶು ಗುಪ್ತಾ, AGM ವೆಬ್ಕ್ಯೂರ್ ಗ್ರೂಪ್ ಆಫ್ ಸ್ಕೂಲ್ಸ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೇನೆ. ಟೀಮ್ ರೆಡ್ FM ಪರವಾಗಿ ಮೆಮೆಂಟೋ ಅನ್ನ ಮಿಸ್ಟರ್ AGM ಆಫ್ ವೆಬ್ಕ್ಯೂರ್ ಸ್ಕೂಲ್. ಓಕೆ, ಈಗ ಸೀನಿಯರ್ ಕ್ಯಾಟಗರಿಯಲ್ಲಿ ಫಸ್ಟ್ ಪ್ರೈಸ್ ಯಾರು ವಿನ್ ಆಗಿದ್ದಾರೆ ಅಂತ ಹೇಳೋದಕ್ಕೂ ಮುಂಚೆ ನಮ್ಮ RJs, ಯಾವುದೇ FM ರೇಡಿಯೋ ಅಂತ ಹೇಳಿದ್ರೆ RJs ಇಲ್ಲದೆ ಆಗಲ್ಲ. ಮ್ಯೂಸಿಕ್ನ ಪ್ಲೇ ಮಾಡ್ತೀವಿ, ಹಾಗೆ ಮಾತಾಡ್ತೀವಿ ಕೂಡ. ಮಾರ್ನಿಂಗ್ 7 ಇಂದ 12 ತನಕ ನಮಸ್ಕಾರ ಮಂಗಳೂರು ಅಂತ 5 hours ನಾನ್ ಸ್ಟಾಪ್ ರೇಡಿಯೋದಲ್ಲಿ ಮಾತಾಡುವಂತ ನಮ್ಮ ಮಾರ್ನಿಂಗ್ ಸ್ಟಾರ್ RJ ನಯನ ಸ್ಟೇಜ್ ಮೇಲೆ ಬರಬೇಕು. ಅಂಡ್ ಸಾಕಷ್ಟು ಇವ್ರ ಮಾತನ್ನ ಕೇಳಿ ನೀವು ಕೂಡ ಇವತ್ತು ಕಾಂಪಿಟೇಷನ್ಗೆ ಬಂದಿದ್ದೀರಾ. ನಿಜವಾದ ಚಪ್ಪಾಳೆ ಅವರಿಗೆ. ಹಾಗೆ ಈವ್ನಿಂಗ್ 4 to 9 ಬಿಂದಾಸ್ ಆಗಿ ಮಾತಾಡುವಂತ ಬಿಂದಾಸ್ ಬಾಯ್ RJ ತ್ರಿಶೂಲ್ ಸ್ಟೇಜ್ ಮೇಲೆ ಬರಬೇಕು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ರಾತ್ರಿ 9 ಗಂಟೆಯಿಂದ 12 ಗಂಟೆವರೆಗೂ ಸವಿ ಸವಿ ನೆನಪು ಅಂತ ಮಾತಾಡೋ ನನ್ನ ಹೆಸರು RJ ಪ್ರಸನ್ನ ಅಂತ. ಈಗ ಸೀನಿಯರ್ ಕ್ಯಾಟಗರಿಯ ಚಾಂಪಿಯನ್ ಯಾರು ಅಂತ ಹೇಳಿದ್ರೆ, ಸೊ ಇದಾದ್ರೂ ನೆನಪಿರ್ಬೇಕು ನಿಮ್ಗೆ. ಲಾಸ್ಟ್ ಅಲ್ಲಿ ನೋಡಿರೋದು ಮನೆಗೆ ಹೊರಡುವ ಗಡಿಬಿಡಿಯಲ್ಲಿ ಟೈಮ್ ಆಯ್ತು ಅಂತ ಹೇಳುವಾಗ ಮುಗಿದಂಥದ್ದು. ಸೊ ಯಾರಾದ್ರೂ ಗೆಸ್ ಮಾಡ್ಬೋದಾ? ಯಾರಿಗೆ ಸಿಕ್ಕಿರ್ಬೋದು ಅಟ್ಲೀಸ್ಟ್ ಯಾವ ಆಕ್ಟ್ ಅಂತ? ನ್ಯೂಸ್ ಪೇಪರ್, ನ್ಯೂಸ್ ರೀಡರ್. ಸೊ ಆಕ್ಟ್ ಯಾವ್ದು ಮಾಡಿದ್ರು ಗೊತ್ತಿಲ್ಲ ನನಗೆ, ಬಟ್ the name is Smita Bhatt. Congratulations. Senior category first prize goes to Smita Bhatt. Congratulations. ಸಂಡೇ ಇಂದ ನಮ್ಮ ಜೊತೆಗೆ ಸ್ಪೆಂಡ್ ಮಾಡಿದ್ರಿ. ನಮ್ಮ ಜೊತೆಗೆ ಅನ್ನೋದಕ್ಕಿಂತ ನಿಮ್ಮ ಮಕ್ಕಳು ಸ್ಟೇಜ್ ಮೇಲೆ ಬಂದು ಅವರ ಪರ್ಫಾರ್ಮೆನ್ಸ್ ಏನಿದೆ ಅದನ್ನೆಲ್ಲ ಎಂಜಾಯ್ ಮಾಡೋದಕ್ಕೆ ನೀವು ಕೂಡ ನಮಗೆ ಸಪೋರ್ಟ್ ಅನ್ನ ಮಾಡಿದ್ರಿ. ವೆಬ್ಕ್ಯೂರ್ ಸ್ಕೂಲ್ನ ಪರವಾಗಿ ಹಾಗೆ 93.5 ರೆಡ್ FM ನ ಕಡೆಯಿಂದ ಎಲ್ಲ ಪೇರೆಂಟ್ಸ್ಗೆ, ಎಲ್ಲ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಇನ್ನು ಮುಂದೆ ಕೂಡ ಸಾಕಷ್ಟು ಈವೆಂಟ್ಸ್ಗಳನ್ನ ನಾವು ಮಾಡ್ತಾ ಇರ್ತೀವಿ, ಅದಕ್ಕೂ ಕೂಡ ಸಪೋರ್ಟ್ ಅನ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಲೇಡೀಸ್ ಅಂಡ್ ಜೆಂಟಲ್ಮೆನ್.